ಇನ್ನೇನು ಹಬ್ಬ ಬಂತು, ಅದರಲ್ಲೂ ಕೂಡ ಗಣೇಶ ಚತುರ್ಥಿಗೆ ನೀವು ಪಂಚಕಜ್ಜಾಯ ಅಂತೂ ಖಂಡಿತವಾಗ್ಲೂ ಮಾಡ್ತೀರಿ. ಬಟ್ ಯಾವಾಗಲೂ ಪಂಚಕಜ್ಜಾಯ ಹಾಗೇ ಮಾಡಿ ಮಾಡಿ ನೀವು ಇಡೋ ಬದಲು ಈ ರೀತಿಯಾಗಿ ಲಡ್ಡು ಮೂಲಕವನ್ನು ಕೂಡ ಇದನ್ನು ಮಾಡ್ಬೋದು. ಎಸ್ ಮೇಡಮ್. ಸೊ ಫಸ್ಟ್ಗೆ ಈಗ ನನಗೆ ಅಲ್ಲಿ ಅವಲಕ್ಕಿ ಕಾಣ್ತಾ ಇದೆ, ಸಂತೋಷ್ ರೈಸ್ ಮಿಲ್ಸ್ ಅವರ ಅವಲಕ್ಕಿ. ಸೊ ಸ್ಟಾರ್ಟ್ ಮಾಡುವ? ಸ್ಟಾರ್ಟ್ ಮಾಡಿ. ಹೇಗೆ? ಬಾಣಲೆಗೆ ಫ್ರೈ ಮಾಡಿ. ಇದಕ್ಕಿನ್ನು ಅದು ಫಸ್ಟ್ ಎಲ್ಲ ಸಪ್ರೇಟ್ ಫ್ರೈ ಮಾಡಬೇಕು. ಸೊ ಬಿಸಿಯಾಗಿದೆ, ಹಾಕ್ಕೊಳ್ಬೋದಾ? ಫಸ್ಟ್ ಅವಲಕ್ಕಿ ಎಣ್ಣೆ ಹಾಕುವ. ಅವಲಕ್ಕಿಯನ್ನು ಕೂಡ ಹುರಿಬೇಕು. ಹಾಂ, ಇಲ್ಲಾದರೆ ನಾವು ಪುಡಿ ಮಾಡುವಾಗ ಮೆಲ್ಟ್ ಆಗ್ತದೆ. ಇದನ್ನೆಲ್ಲ ಪುಡಿ ಪುಡಿ ಮಾಡ್ಕೊಳ್ಳಿ. ಸೊ ಅಷ್ಟು ಇದ್ದಿದ್ದು ಸ್ವಲ್ಪ ಹುರಿಯುವಾಗ ಪೂರ್ತಿಯಾಗಿ ಶ್ರಿಂಕ್ ಆಗಿ ಹೋಗುತ್ತಲ್ಲ. ಸಂತೋಷ್ ರೈಸ್ ಮಿಲ್ಸ್ ಅವ್ರದ್ದು ದಪ್ಪ ಅವಲಕ್ಕಿ ಕೂಡ ಇದೆ. ಅದೇ ಹೇಳ್ತಾರಲ್ಲ, ಅದರಲ್ಲಿ ಅಂದರೆ ರೈಸಿಗಿಂತ ಇದು ನಮಗೆ ಅವಲಕ್ಕಿ ತುಂಬ ಒಳ್ಳೆಯದು ಅಂತ ಹೇಳಿ. ಸೊ ಆ ದಪ್ಪ ಅವಲಕ್ಕಿಯಿಂದ ನೀವು ಬೇರೆ ಬೇರೆ ಐಟಮ್ಸ್ ಕೂಡ ಮಾಡ್ಬೋದು. ನಾವು ಯಾವುದೆಲ್ಲ ಈ ಪುಲಾವ್ ಮಾಡ್ತೀವಿ ಅಥವಾ ಚಿತ್ರಾನ್ನ ಈ ಥರ ಎಲ್ಲ ಕೂಡ ಮಾಡ್ಕೊಳ್ಬೋದು. ಪೋಹ. ಅವ್ರದ್ದು ಕುಚಲಕ್ಕಿದು ಕೂಡ ಅವಲಕ್ಕಿ ಇದೆ. ಇದಕ್ಕಿಂತ ಸ್ವಲ್ಪ ರುಚಿಕರವಾಗಿ ಕುಚಲಕ್ಕಿದು ಅಂದರೆ ನನಗೆ ಅದು ಸಿಕ್ಕಲಿಲ್ಲ. ಅದು ತುಂಬ ಟೇಸ್ಟಿ ಆಗಿರುತ್ತೆ. ಇದಾಗಿದ್ದ ಅಂತ ಈಗ ಕೈಯಲ್ಲಿ ಪುಡಿ ಆಯ್ತು, ಕೈಯಲ್ಲೇ ಪುಡಿ ಆಗುತ್ತೆ. ಪ್ಲೇಟಿಗೆ ಹಾಕೊಳ್ಳುವ. ಇನ್ನು ಹುರಿಲಿಕ್ಕಿದೆಯಾ ಬಾಕಿದು? ಇನ್ನು ತೆಂಗಿನಕಾಯಿ, ಇದು ಸಹ ಡ್ರೈ ರೋಸ್ಟೇ. ಕೊಬ್ಬರಿ, ಅದು ತೆಂಗಿನ ತುರಿ ಅಲ್ಲ, ಕೊಬ್ಬರಿ. ಅದನ್ನು ಕೂಡ ಹುರಿಲಿಕ್ಕೆ. ಈಗ ಬಾಣಲೆ ಬಿಸಿ ಉಂಟಲ್ಲ, ಬೇಗ ಅದು ಒಂದು ಬಿಸಿ ಮಾಡುವ ಒಂದು ಎಲ್ಲ ರೆಡಿ ಇದ್ರೆ ತಕ್ಷಣವೇ ಬೇಗ ಬೇಗ ಫ್ರೈ ಆಗಿ ಹೋಗುತ್ತೆ. ಸಂಜೆಗೆಲ್ಲ ಮಕ್ಕಳೆಲ್ಲ ಬರುವಾಗ ಈವ್ನಿಂಗ್ ಸ್ನ್ಯಾಕ್ಸ್ ಈ ತಂಪಿಗೆ ಮಾತ್ರ ಅಲ್ಲ, ಯಾವಾಗಲೂ ಮಾಡಬಹುದು. ಮತ್ತು ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿದರೆ ಅವರಿಗೆ ಸ್ವಲ್ಪ ವಿಟಮಿನ್ ಎಲ್ಲ ಸಿಗ್ತದಲ್ಲ. ಆ್ಯಂಡ್ ಈ ಆಷಾಢ ಕಳೀತು ಅಂತ ಹೇಳಿದ್ರೆ ಸಾಕು, ಹಬ್ಬಗಳು ಜಾಸ್ತಿ. ಆವಾಗ ಈ ರೀತಿಯಾದಂಥ ಒಂದೊಂದು ರೆಸಿಪೀಸ್ ನಾವು ಕಲ್ತಿಟ್ಕೊಂಡ್ರೆ ಹಬ್ಬಕ್ಕೆಲ್ಲ ಸುಲಭವಾಗಿ ಮಾಡ್ಕೊಳ್ಬಹುದು. ಈ ಥರ ತಿಂಡಿಗಳೆಲ್ಲ ನಾವು ಖುಷಿಯಲ್ಲಿ ಮಾಡಬೇಕು. ಸ್ವೀಟ್ ಇನ್ನಷ್ಟು ಜಾಸ್ತಿ. ಹೌದೌದು, ಅದು ನಮ್ಮ ಪ್ರೀತಿ ಸೇರುವುದಲ್ಲ. ಹಾಗೊಂದು ತಿಂಡಿ ಮಾಡುವಾಗ ಒಂದು ಖುಷಿ, ಮಕ್ಕಳು ತಿನ್ನುವಾಗ ನಮಗೆ ನೋಡುವಾಗ ಒಂದು ಖುಷಿ ಆಗ್ತದಲ್ಲ. ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಈ ಥರ ಉಂಡೆ ಮಾಡಲಿಕ್ಕೆ ಅವರ ಕೈಯಲ್ಲೇ ಕೊಡಬೇಕು, ಆಗ ಅವರಿಗೆ ಮಾಡ್ತಾರೆ. ಅವಾಗ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ತಿನ್ನೋದು ಕೂಡ ತುಂಬಾ ತಿಂತಾರೆ. ಯಾಕೆ ಅಂತ ಹೇಳಿದ್ರೆ ಅವರಾಗೆ ಮಾಡಿದಲ್ಲ. ಹಾಗೆ ಅವರು ಹೋಗಿ ಫ್ರೆಂಡ್ಸ್ ಅವ್ರ ಹತ್ರ ಹೇಳ್ತಾರೆ, ನಾನು ಹೀಗೆ ತಿಂಡಿ ಮಾಡಿದ್ದೇನೆ, ಚೆನ್ನಾಗಿದೆ ಅಂತೆಲ್ಲ ಹೇಳುವಾಗ ಅವರಿಗೆ ಒಂದು ಖುಷಿಯಲ್ಲ. ಆ್ಯಕ್ಚುಲಿ ನಾವು ಮಕ್ಕಳ ಕೈಯಲ್ಲೇ ಮಾಡಿಸಬೇಕು. ಹುಡುಗಿಯಾದ್ರಿ ಆಗಲಿ ಹುಡುಗರಾಗಲಿ ಸಣ್ಣದಿಂದನೇ ನಾವು ಸ್ವಲ್ಪ ಅಭ್ಯಾಸ ಮಾಡಿದರೆ ಅವರಿಗೆ ಸ್ವಲ್ಪ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಕರೆಕ್ಟ್. ದೂರೆಲ್ಲ ಹೋಗುವಾಗ ಅಯ್ಯೋ ಅಮ್ಮ ನನಗೆ ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರಲ್ಲ. ಈಗ ಬರೀ ಇನ್ಕಮ್ ಅಲ್ಲೇ ಸೆಲ್ಫ್ ಡಿಪೆಂಡೆಂಟ್ ಅಲ್ಲ, ಕುಕಿಂಗ್ ಅಲ್ಲೂ ಕೂಡ ಅವರ ಡಿಪೆಂಡೆಂಟ್ ಆಗಿದ್ರೆ ಬೆಟರ್. ಆಯ್ತಾ? ಓಕೆ. ಸೊ ಮೊದಲೇ ಅದು ಅಂದರೆ ಕೊಬ್ಬರಿ ಬೇಗ ಆಗುತ್ತೆ. ಅದನ್ನು ಕೈಯಲ್ಲೇ ಕ್ರಷ್ ಮಾಡ್ಕೊಳ್ಳೋದಾ? ಅಲ್ಲ, ಮಿಕ್ಸಿಯಲ್ಲಿ ಸ್ವಲ್ಪ ಪುಡಿ ಮಾಡಿ. ಇದು ಹಾಕ್ಲಾ? ಹಾಕಿ. ಎರಡು ಕೂಡ ಒಟ್ಟಿಗೆ ಮಾಡೋದು ಬರೋದು. ಬಾದಾಮಿ, ಗೋಡಂಬಿ ಎಲ್ಲವನ್ನು ಕೂಡ ಡ್ರೈ ರೋಸ್ಟ್. ಲೆಕ್ಕ ಇಲ್ಲ, ಎಷ್ಟು ಬೇಕಾದರೆ ಹಾಕ್ಬೋದು. ಪಿಸ್ತಾ ಹಾಕ್ಬೋದು, ಬೇಕಾದರೆ ಖರ್ಜೂರ ಹಾಕ್ಬೋದು. ಖರ್ಜೂರ ಇದ್ರೂ ಕೂಡ ಅದು ಹಸಿ ಎಲ್ಲ ಫುಲ್ ಡ್ರೈ ಆಗಿರುವಂಥದ್ದು ಅಂತ. ಅದು ಸ್ವಲ್ಪ ಡ್ರೈ ಸಿಗ್ತದೆ, ಡ್ರೈ ಇರುವಂಥದ್ದು.
ಅದು ಲಾಸ್ಟ್ ಸಣ್ಣದಾಗಿ ಕಟ್ ಮಾಡಿಟ್ರೂ ಪರವಾಗಿಲ್ಲ, ಸ್ವಲ್ಪ ಕಚ್ಚುವಾಗ ಪೀಸ್ ಆಗಿ ಸಿಗ್ತದಲ್ಲ. ಸಾಕಾ? ಸಾಕು. ತಕ್ಕೋ ಇಲ್ಲಿ ಹಾಕೋ. ನೆಕ್ಸ್ಟು ಶೇಂಗಾ ಬೀಜ ಅಥವಾ ನೆಲಗಡಲೆ, ಬಡವರ ಬಾದಾಮಿ. ಬಾದಾಮಿನೂ ಇದೆ, ಬಡವರ ಬಾದಾಮಿಯೂ ಇದೆ. ಅದೇ ಆದರೆ ಅದರಲ್ಲಿ ಅಷ್ಟು ಪೋಷಕ ಉಂಟು. ಹಾಂ. ಸೊ ಇದಕ್ಕಿನ್ನು ನೀವೀಗ ಗೋಡಂಬಿ ಬಾದಾಮಿ ಎಲ್ಲ ಹಾಕಿದಿರಿ, ಪಿಸ್ತಾ ಅದು ಕೂಡ ಹಾಕೊಳ್ಬೋದು. ಅದರಲ್ಲಿ ಹಲ್ವಾ ಥರ ಮಾಡಲಿಕ್ಕೆ ಆಗ್ತದೆ. ಸೇಮ್ ಇದೆ ಇದರಲ್ಲಿ. ಸೇಮ್ ಇದು ನೈಸ್ ಹುಡಿಯಾಗಿ ಹಾಂ, ಬೆಲ್ಲ ಪಾಕದಲ್ಲಿ ಮತ್ತೆ ಬೆಲ್ಲದ ಪಾಕ ಕೂಡ ಇಟ್ಕೊಳ್ಳಿ. ಆಮೇಲೆ ಇದು ಡ್ರೈ ಫ್ರೂಟ್ಸ್ ಅದು ಸಾಕ್ತದೆ. ಪಾಕ ಆವಾಗ ಜಾಸ್ತಿ ಮಾಡ್ಕೊಳ್ಬೇಕು. ಅದೇ ಥರ ರೋಲ್ ಸಹ ಫಾಯಿಲ್ ಪೇಪರಲ್ಲಿ ರೋಲ್ ಮಾಡಿದರೆ ರೋಲ್ ಆಗ್ತದೆ. ಸೊ ನೋಡಿ, ಒಂದೇ ಇದರಲ್ಲಿ ಎಷ್ಟು ರೀತಿಯಾಗಿ ಬೇರೆ ಬೇರೆ ರೆಸಿಪಿ ಆಯಿತು. ಅವಾಗ ಅಂದರೆ ಡಿಶಸ್ ನೋಡುವಾಗ ಬೇರೆ ಬೇರೆ, ಪ್ರೆಸೆಂಟೇಷನ್ ಬೇರೆ ಬೇರೆ. ನಮಗೆ ಇನ್ನೊಬ್ಬರದು ಕುಕ್ಕಿಂಗ್ ನೋಡುವಾಗ ಅಯ್ಯೋ ಅದು ಬೇರೆ ಟೈಪಲ್ಲಿ ಮಾಡ್ಬೋದಲ್ಲ ಅಂತ ಅನ್ನಿಸ್ತದೆ. ಹೌದು. ಅಲ್ಲ, ನಾವೆಲ್ಲ ಕುಕ್ಕಿಂಗ್ ಆಗೇನಲ್ಲ ಕಲಿಯೋದು, ಇನ್ನೊಬ್ಬರದು ನೋಡಿ ಟ್ರೈ ಮಾಡಿ ಕೆಲವುದು ಫೇಲ್ ಆಗ್ತದೆ. ಆಮೇಲೆ ಅದೇ ಹೇಳಿದಲ್ಲ, ಯಾವುದು ಕೂಡ ನಾನು ಯಾವಾಗಲೂ ಹೇಳ್ತೇನೆ, ಕಿಚನ್ ಒಂದು ಎಕ್ಸ್ಪೆರಿಮೆಂಟ್ ಲ್ಯಾಬ್ ಇದ್ದ ಹಾಗೆ. ಸೊ ಏನಾದರೂ ಒಂದು ನಾವು ಮಾಡ್ತಾ ಇದ್ರೆ ಅದು ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಒಳ್ಳೇದು ಕೂಡ ಆಗ್ಬೋದು, ಹಾಳು ಕೂಡ ಆಗ್ಬೋದು. ಒಳ್ಳೇದು ಬಂದರೆ ಎಲ್ರಿಗೂ ಸರ್ವ್ ಮಾಡುವಂಥದ್ದು, ಇಲ್ದಿದ್ರೆ ಹಾಗೆ ಇಡಬೇಕು. ಆದರೆ ಮತ್ತೆ ನಮ್ಮ ಅಡಿಗೆಯಲ್ಲಿ ನಮ್ಮ ಕೈಯಲ್ಲಿ ಮಾಡುವಾಗ ರುಚಿ ಇಲ್ಲಾದರೂ ಸಹ ನೀಟಾಗಿ ಹೆಲ್ತಿಯಾಗಿ ಸಿಗ್ತದೆ. ಈಗ ನಾವು ಹೊರಗಡೆ ಹೋದರೆ ಅಜಿನೋಮೋಟೊ ಹಾಕ್ತಾರೆ, ಅದು ತುಂಬ ಬಾಡಿಗೆ ಇಫೆಕ್ಟ್ ಆಗ್ತದೆ, ನಮಗೆ ಗೊತ್ತಿಲ್ಲ. ಆದರೆ ತಿನ್ನುವಾಗೆಲ್ಲ ಮಕ್ಕಳೆಲ್ಲ ಬಿರಿಯಾನಿ ಟೇಸ್ಟ್ ಉಂಟು, ಒಳ್ಳೆ ಪರಿಮಳ, ಆದರೆ ಅದರಲ್ಲಿ ತುಂಬ ಅಜಿನೋಮೋಟೊ ಹಾಕ್ತಾರೆ ಅವರು. ಮನೆಯಲ್ಲಿ ಮಾಡಿದರೆ ಮಕ್ಕಳು ಹೇಳ್ತಾರೆ ಮಮ್ಮಿ ಟೇಸ್ಟ್ ಇಲ್ಲ ಅಂದರೆ. ನಾವು ಟೇಸ್ಟ್ ಮೇಕರ್ ಹಾಕೋದಿಲ್ಲಲ್ಲ, ಬಟ್ ಹೆಲ್ತಿಯಾಗಿ ಇರ್ತದೆ. ಆಫ್ ಮಾಡೋದಾ? ಇನ್ನೇನಾದರೂ ಬೇರೆ ಫ್ರೈ ಮಾಡಲಿಕ್ಕಿದೆ? ಎಳ್ಳುಂಟು ಸ್ವಲ್ಪ. ಓಕೆ. ಲಾಸ್ಟ್ ಎಳ್ಳು ಇದೆಯಾ? ಇದು ಬೇಗ ಚಟಪಟ ಅಂತ ಬೇಗ ಆಗುತ್ತೆ. ಪುರಿ ಕಮ್ಮಿ ಮಾಡಿ ಆಯ್ತಾ? ಆಫ್ ಮಾಡಲಾ? ತೆಗಿಯೋದು ಸಹ. ಇವಾಗ ಬೆಲ್ಲ ಪಾಕ ಮಾಡಲಿಕ್ಕೆ ಇಡುವ. ಗ್ಯಾಸ್ ಆನ್ ಮಾಡೋದಾ? ಇದಕ್ಕಿನ್ನು ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಸಾಕು ಬೆಲ್ಲ ಹಾಕ್ತೇನೆ. ಅಂದರೆ ಕ್ಯಾರಮಲೈಸ್ ಆಗಬೇಕಷ್ಟೇನಾ ಇದು? ಹಾಂ, ಓಕೆ. ಅಂದರೆ ತುಂಬ ಕಡಿಮೆ ನೀರಿದೆ, ಅದಕ್ಕೆ ಕೇಳಿದೆ. ಸಾಕು ಬರೀ ಅದು ಕರಗಿದ್ರೆ ಆಯಿತು. ಸಾಕು. ಇದನ್ನೆಲ್ಲ ಪುಡಿ ಅದಕ್ಕೆ ಹಾಕೊಳ್ಳೋದು ಹೇಗೆ? ಅದು ಪುಡಿ ಮಾಡಿ ಇದರಲ್ಲಿ ಏನಿಲ್ಲ, ಇದಕ್ಕೆ ಹಾಕ್ಬೋದು. ಸೊ ಇದನ್ನು ಬರೀ ಕರಗಿದ್ರೆ ಆಯ್ತು ಇದು? ಹಾಂ, ಓಕೆ, ಆಯಿತು, ಸಾಕು. ಆಫ್ ಮಾಡಲಾ? ಹಾಂ. ಇದು ಈ ಪುಡಿ ಹಾಕಿ ಮತ್ತೆ ಪುನಃ ಅದರಲ್ಲಿ ಬೇಯಿಸ್ಲಿಕ್ಕೆ ಇರುತ್ತೆ? ಇಲ್ಲ. ಓಕೆ. ಸೊ ಅದು ಅಷ್ಟೇ. ಸೊ ಇದೀಗ ಪುಡಿ ಮಾಡ್ಕೊಳ್ಳೋದಾ? ಬಹುಶಃ ದೊಡ್ಡ ದೊಡ್ಡ ನಟ್ಸನ್ನು ಫಸ್ಟ್ ಹಾಕೊಳ್ಳ ಅಂತ. ಫಸ್ಟ್ ಎಳ್ಳು ಹಾಕಿ, ಅಂದರೆ ಇದರಲ್ಲಿ ಆಯಿಲ್ ಬಿಡ್ತದಲ್ಲ, ಒಂದು ಕ್ರಷ್ ಮಾಡಿದರೆ ಸಾಕೋದು. ಫಸ್ಟ್ ಎಳ್ಳು ಹಾಕ್ಕೊಳ್ಳಿ. ಸೊ ಎಳ್ಳು ಎಲ್ಲವನ್ನು ಕೂಡ ಸಪ್ರೇಟ್. ಹಾಂ. ಈಗ ದೊಡ್ಡ ನಟ್ಸ್ ಫಸ್ಟ್ ಹಾಕಬೇಕು ಆ ಥರ ಏನಿಲ್ವಾ? ಇಲ್ಲ, ಅಂದರೆ ಇದರಲ್ಲಿ ಎಣ್ಣೆ ಬಿಡ್ತದಲ್ಲ. ಹಾಂ. ನೆಕ್ಸ್ಟ್ ನಟ್ಸ್ ಹಾಕುವಾಗ ಅದು ಇದಾಗ್ತದೆ, ಆಯಿಲ್ ಅದಕ್ಕೆ ಸಿಗ್ತದೆ. ಅಂದರೆ ಎಲ್ಲವನ್ನು ಕೂಡ ಸಪ್ರೇಟಾಗಿಯೇ ಪುಡಿ ಮಾಡೋದಾ? ಮತ್ತು ತೆಂಗಿನಕಾಯಿ ಮತ್ತು ಅವಲಕ್ಕಿ ಒಟ್ಟಿಗೆ. ಇದು ಪೂರ್ತಿ ಫೈನ್ ಆಗಬೇಕಾ? ಬೇಡ. ಇದೆಲ್ಲ ಕೇವಲ ಅರ್ಧ ಸೆಕೆಂಡಲ್ಲಿ ಆಗ್ತದೆ. ಇನ್ನು ನಟ್ಸ್ ಹಾಕುವ. ಇದು ಕೂಡ ಒಟ್ಟಿಗೆ ಹಾಕೊಳ್ಳೋದಾ? ನಟ್ಸ್. ಓಕೆ.
ಹಾಕ್ಲಾ? ಬರೀ ಇನ್ನೂ ಈ ನಟ್ಸನ್ನು ಮಾತ್ರ, ಅದು ಕೂಡ ಪಲ್ಸ್ ಮಾಡಲ್ಲೇ ಸಾಕು ಅನ್ಸುತ್ತಲ್ಲ. ಅದು 2 ಇದನ್ನು ಒಟ್ಟಿಗೆ ಹಾಕೊಳ್ಳೋದ? ಇಷ್ಟನ್ನು ತರಿಯಾಗಿ ಪುಡಿ ಮಾಡಿ. ಸಾಕಲ್ಲ? ನೆಕ್ಸ್ಟ್ ಏನು ಮೇಡಮ್? ನೆಕ್ಸ್ಟ್ ಪಾಕ ಇದಕ್ಕೆ ಹಾಕೊಳ್ಳೋದಾ? ಪಾಕ ಹಾಕೊಳ್ಳೋದಾ? ಹಾಂ. ಸೊ ಬಿಸಿ ಇರುವಾಗಲೇ ಹಾಕೊಂಡ್ರೆ ಲಡ್ಡು ಕಟ್ಕೊಳ್ಳೋದಕ್ಕೆ ಸುಲಭ ಆಗ್ತದೆ. ಇದಕ್ಕೆ ಸ್ವಲ್ಪ ತುಪ್ಪ, KC ಅವರ ಶುದ್ಧ ಹಸುವಿನ ತುಪ್ಪ ಸಾಕಾ? ಸೊ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರು ಕೂಡ, ಅಂದರೆ ಒಂದು ಸ್ವಲ್ಪ ಅವಲಕ್ಕಿ ಇದ್ರೂ ಕೂಡ ಆಯಿತು, ತುಂಬ ಆಯಿತು ಇದರಲ್ಲಿ ಅಲ್ಲ? ಎಲ್ಲ ನಟ್ಸ್ ಎಲ್ಲ ಮಿಕ್ಸ್ ಆಗ್ತದಲ್ಲ. ಆ್ಯಂಡ್ ಬೇಕಾದಾಗ ಸುಲಭ ರೀತಿಯಲ್ಲಿ ಮಾಡಿಕೊಳ್ಳುವಂಥ ಒಂದು ಲಡ್ಡು ಅಂತ ಕೂಡ ಹೇಳ್ಬೋದು. ಹೀಗೆ ಮಾಡಲಿಕ್ಕೆ ಕಷ್ಟ ಆದರೆ ಬಾಟಿಲ್ದು ಮುಚ್ಚಳ ಉಂಟಲ್ಲ ರೌಂಡದು, ಅದರಲ್ಲಿ ಸ್ವಲ್ಪ ತುಪ್ಪ ಹಾಕಿ ಪ್ರೆಸ್ ಮಾಡಿದರೆ ಕಟ್ಲೆಟ್ ಥರ ಸಿಗ್ತದೆ. झटपट लड्डू तैयार. ಎಸ್, ಅವಲಕ್ಕಿ ಲಡ್ಡು, ಎಳ್ಳು ಲಡ್ಡು. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇನ್ನೇನು ಹಬ್ಬ ಬಂತು, ಅದರಲ್ಲೂ ಕೂಡ ಗಣೇಶ ಚತುರ್ಥಿಗೆ ನೀವು ಪಂಚಕಜ್ಜಾಯ ಅಂತೂ ಖಂಡಿತವಾಗ್ಲೂ ಮಾಡ್ತೀರಿ. ಬಟ್ ಯಾವಾಗಲೂ ಪಂಚಕಜ್ಜಾಯ ಹಾಗೇ ಮಾಡಿ ಮಾಡಿ ನೀವು ಇಡೋ ಬದಲು ಈ ರೀತಿಯಾಗಿ ಲಡ್ಡು ಮೂಲಕವನ್ನು ಕೂಡ ಇದನ್ನು ಮಾಡ್ಬೋದು. ಹೇಗೆ ತಯಾರಿಸೋದು ಈ ಒಂದು ಅವಲಕ್ಕಿ ಲಡ್ಡು ಮತ್ತೊಮ್ಮೆ ನೋಡಿ. ಎಳ್ಳು ಅವಲಕ್ಕಿ ಲಡ್ಡು ತಯಾರಿಸುವ ವಿಧಾನ: ಮೊದಲಿಗೆ 1 ಕಪ್ ಅವಲಕ್ಕಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ 1 ಕಪ್ ಕೊಬ್ಬರಿ ತುರಿ, ಬಾದಾಮಿ, ಗೋಡಂಬಿ, ನೆಲಗಡಲೆ, ಕಪ್ಪು ಎಳ್ಳು ಎಲ್ಲವನ್ನು ಪ್ರತ್ಯೇಕವಾಗಿ ಹುರಿದಿಟ್ಟುಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ಎಲ್ಲವನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ಇನ್ನೊಂದೆಡೆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಪಾಕ ತಯಾರಿಸಿಕೊಳ್ಳಿ. ತಯಾರಿಸಿದ ಪಾಕವನ್ನು ಪುಡಿ ಮಾಡಿದ ಮಿಶ್ರಣಕ್ಕೆ ಸೇರಿಸಿ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಬೆರೆಸಿಕೊಂಡು ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಕರವಾದ ಎಳ್ಳು ಅವಲಕ್ಕಿ ಲಡ್ಡು ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.